ಪರಶುರಾಮನ ಪ್ರತಿಮೆಯ ನಿರ್ಮಾತ ಕೃಷ್ಣ ನಾಯಕನನ್ನು ನಿನ್ನೆ ಕೇರಳದ ಕ್ಯಾಲಿಕಟ್ನಿಂದ ಪೊಲೀಸರು ಬಂಧಿಸಿ ಕಾರ್ಕಳ ಕೋರ್ಟಿಗೆ ಹಾಜರುಪಡಿಸಿದ್ದಾರೆ. ಕಾರ್ಕಳ ನ್ಯಾಯಾಲಯ ಅವರಿಗೆ 7 ದಿವಸಗಳ ಕಸ್ಟಡಿಯನ್ನು ನೀಡಿದೆ ಅನ್ನುವಂಥ ಸುದ್ದಿ ಈಗ ತಾನೇ ಬಂದಿದೆ. ಇದು ನಿಜವಾಗಿಯೂ ಪರಶುರಾಮನ ಆಶೀರ್ವಾದದಲ್ಲಿ ಪರಶುರಾಮನ ನಕಲಿಯ ಪ್ರತಿಮೆಯ ವಿರುದ್ಧವಾಗಿ ನಡೆದ ಹೋರಾಟಕ್ಕೆ ಒಂದು ಸಿಕ್ಕಿದ ಮೊದಲ ಜಯ ಅಂತ ನಾನು ಭಾವಿಸ್ತೇವೆ. ನಾವು ಮೊದಲಿಂದಲೂ ಕೂಡ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅವರ ಚುನಾವಣೆಯ ಉದ್ದೇಶ ಇಟ್ಕೊಂಡು ಬೈಲೂರಿನ ಒಮ್ಮಿಕಲ್ ಬೆಟ್ಟದ ಮೇಲೆ ನಕಲಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅನ್ನುವಂಥ ದೂರುಗಳನ್ನು ಮತ್ತು ಹೋರಾಟಗಳನ್ನು ಪ್ರತಿಭಟನೆಗಳಿಂದ ಮಾಡಿದ್ದೆವು. ಆನಂತರ ಕಾರ್ಕಳದ ಬಜಗೋಳಿಯ ಕೃಷ್ಣನಾಯಕ್ ಎಂಬುವರು ಅದರ ವಿರುದ್ಧ ದೂರನ್ನು ಕೂಡ ಸಲ್ಲಿಸಿದರು. ಆ ದೂರಿಗೆ ಅನುಗುಣವಾಗಿ ಅವರು ಅನೇಕ ತಡೆಗಳನ್ನು ತರುವ ಪ್ರಯತ್ನಗಳನ್ನು ಕೋರ್ಟ್ರ ಮೂಲಕ ಮಾಡಿದರೂ ಕೂಡ ಕೋರ್ಟ್ ಇದಕ್ಕೆ ಯಾವುದಕ್ಕೂ ಕೂಡ ಸೊಪ್ಪು ಹಾಕದೆ ಅವರನ್ನು ಬಂಧನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ಕಸ್ಟಡಿಯನ್ನು ಕೊಟ್ಟಿದೆ. ಇದು ಒಂದು ಲೆಕ್ಕದಲ್ಲಿ ಧಾರ್ಮಿಕ ಭಾವನೆಗೆ ಏನು ಧಕ್ಕೆ ಮಾಡಿದ್ದಾರೆ ಅದು ಅವರಿಗೆ ಸಿಕ್ಕಿದಂಥ ಇದು ಫಲ. ಕೃಷ್ಣನ ನಾಯಕನವರು ಕೃಷ್ಣನ ಸ್ಥಳವನ್ನು ಸೇರಿದ್ದಾರೆ, ಜೈಲನ್ನು ಸೇರಿದ್ದಾರೆ. ಇದರ ಮೂಲ ಕಾರಣ ಯಾರು ಇದಕ್ಕೆ ಅಂತ ಹೇಳಿದರೆ ಇದು ಕಾರ್ಕಳ ಶಾಸಕರು. ಇವತ್ತು ಕಾರ್ಕಳ ಶಾಸಕರ ವರ್ತನೆಯಿಂದಾಗಿ ಒಬ್ಬ ಕಲಾವಿದ ಜೈಲು ಸೇರುವ ಪರಿಸ್ಥಿತಿ ಬಂದಿದೆ. ಇವರ ರಾಜಕೀಯ ಬೇಳೆಯನ್ನು ಬೆಳೆಸಲಿಕ್ಕೋಸ್ಕರ ಅಧಿಕಾರಿಗಳನ್ನು ದುರುಪಯೋಗಪಡಿಸಿಕೊಂಡು ಕಲಾವಿದರನ್ನು ದುರುಪಯೋಗಪಡಿಸಿಕೊಂಡು ಬೇರೆ ಬೇರೆ ನಾಟಕಗಳನ್ನು ಮಾಡಿದರು. ಸತ್ಯ ಏನು ಎಂಬುದು ಜಗತ್ತಿಗೆ ನಾವು ತಿಳಿಸಿದರೂ ಕೂಡ ಅವರದನ್ನೇ ಸಮರ್ಥನೆ ಮಾಡಿಕೊಂಡು ಅದನ್ನು ಸುಳ್ಳನ್ನು ಮತ್ತೆ 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 ಸತ್ಯವನ್ನಾಗಿಸುವ ಪ್ರಯತ್ನವನ್ನು ಮಾಡಿದರು. ಆದರೆ ದೇವರು ಸತ್ಯ ಏನು ಅಂತದನ್ನು ತೋರಿಸಿಕೊಟ್ಟಿದ್ದಾನೆ. ಇವತ್ತು ಕೃಷ್ಣನಾಯಕರವರು ತಪ್ಪು ಮಾಡಲಿಲ್ಲ ಅಂತಾದರೆ ದೂರದ ಕ್ಯಾಲಿಕಟ್ನಲ್ಲಿ ಹೋಗಿ ಅಡಗಿಸಿ ಕೂತ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಕ್ಯಾಲಿಕಟ್ನಲ್ಲಿ ಅವಕಾಶ ಇವರಿಗೆ ಅಡಗಿ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಯಾರು ಹೇಳಿದರೆ ನಿರ್ಮಿತಿ ಕೇಂದ್ರದ ಅರುಣ್ ಕುಮಾರ್ ಅನ್ನುವಂಥ ಮಾಹಿತಿಯನ್ನು ಕೂಡ ಬಂದಿದೆ. ನನ್ನ ಮತ್ತೊಂದು ಮನವಿ ಏನು ಹೇಳಿದರೆ ಅರುಣ್ ಕುಮಾರನ್ನು ಬಂಧಿಸಬೇಕು, ಉಳಿದ ಮಾಹಿತಿ ಕೂಡ ಅರುಣ್ ಕುಮಾರಿಂದ ಬರ್ತದೆ. ಅದರಿಂದ ಕಾರ್ಕಳ ಶಾಸಕರ ಒಂದು ರಾಜಕೀಯ ಷಡ್ಯಂತ್ರಕ್ಕೆ ಇವರು ಬಲಿಯಾಗಿದ್ದಾರೆ ಅಷ್ಟೇ. ಅವರ ರಾಜಕೀಯ ಒಂದು ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಏನೆಲ್ಲ ಡೊಂಬರಾಟಗಳನ್ನು ಮಾಡಿದರು ಪರಶುರಾಮ ತೀರ್ಪರಿಚಯದಲ್ಲಿ ಇದು ಎಲ್ಲವೂ ಜಗತ್ತಿಗೆ ತಿಳಿದಿದೆ. ಅದರ ಫಲವಾಗಿ ಒಬ್ಬ ಕಲಾವಿದ ಇವತ್ತು ಜೈಲು ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗೆ ಪೊಲೀಸರ ತನಿಖೆಯಿಂದ ಇನ್ನಷ್ಟು ಸತ್ಯಗಳು ಹೊರಬರುವ ಎಲ್ಲ ನಿರೀಕ್ಷೆ ಇದೆ. ಮತ್ತು ಯಾರೆಲ್ಲ ಇದರಲ್ಲಿ ಪಾಲ್ಗೊಂಡಿದ್ದಾರೆ, ಯಾರೆಲ್ಲ ಶಾಸಕರನ್ನು ಸಮರ್ಥಿಸಿಕೊಂಡಿದ್ದಾರೆ, ಯಾರೆಲ್ಲ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ, ಯಾರೆಲ್ಲ ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿಕೊಂಡೆ ಆ ಎಲ್ಲ ಸತ್ಯಗಳು ಇನ್ನು ಹೊರಗೆ ಬರಬೇಕು. ಹಂತ ಹಂತವಾಗಿ ಒಬ್ಬೊಬ್ಬರೇ ಜೈಲು ಸೇರುವ ಪ್ರಕ್ರಿಯೆ ಮುಂದಿನ ದಿನಗಳಲ್ಲಿ ಆಗ್ತದೆ. ಆ ಪರಶುರಾಮನೇ ಅದನ್ನು ಮಾಡಿಕೊಡ್ತಾರೆ ಅನ್ನುವಂಥ ಬಲವಾದ ನಂಬಿಕೆ ನಮ್ಮದು.